ಮುಂಗಾರು ಮಳೆಯ ಎರಡನೇ ದಿನವಾದ ಇಂದು ಮಂಗಳೂರಿನಲ್ಲಿ ಭಾರೀ ಗಾಳಿ ಮಳೆ ಸುರಿದಿದೆ. ಮಂಗಳೂರು ನಗರದ ಹೆಬ್ಬಾಗಿಲು ಎಂದೇ ಕರೆಯಲ್ಪಡುವ ಪಂಪ್ವೆಲ್ ಜಂಕ್ಷನ್ ಇಂದು ಮಧ್ಯಾಹ್ನದ ಜಡಿ ಮಳೆಗೆ ಮುಳುಗಡೆಯಾಗಿ ಹಲವು ಗಂಟೆಗಳ ಕಾಲ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತಗೊಂಡಿತ್ತು. 2 ಗಂಟೆಗಳ ಕಾಲ ನಿರಂತರವಾಗಿ ಸುರಿದ ಭಾರೀ ಮಳೆಯಿಂದಾಗಿ ರಾಜಕಾಲುವೆ ತುಂಬಿ ತುಳುಕಿದ ಪರಿಣಾಮ ಪಂಪ್ವೆಲ್ ಫ್ಲೈಓವರ್ ಕೆಳಭಾಗ ಸಂಪೂರ್ಣ ಜಲಾವೃತಗೊಂಡಿತ್ತು. ರಸ್ತೆಯಲ್ಲಿ ಸೊಂಟದವರೆಗೆ ನೀರು ತುಂಬಿ ಆಸುಪಾಸಿನ ಕಟ್ಟಡಗಳು, ಮನೆಗಳು ಜಲಾವೃತಗೊಂಡಿದ್ದವು. 4 ಮುಖ್ಯ ರಸ್ತೆಗಳು ಸಂಗಮವಾಗುವ ಸ್ಥಳದಲ್ಲಿ ವಾಹನ ಸಂಚಾರ ಸಂಪೂರ್ಣ ಸ್ಥಗಿತಗೊಂಡಿತ್ತು. ವಾಹನಗಳಲ್ಲಿದ್ದ ಪ್ರಯಾಣಿಕರು ಗಂಟೆಗಟ್ಟಲೆ ಕಾಲ ವಾಹನಗಳಲ್ಲೇ ಸಿಲುಕಿಕೊಂಡಿದ್ದರು.